ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದು 2 ತಿಂಗಳಾದರೂ ಇನ್ನೂ ಕೂಡ ಮೇಯರ್ ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ನಡೆಯದಿರುವುದು ಖೇದಕರ ಎಂದು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಸಮಸ್ಯೆಗಳು ಕಂದಾಯ ಇಲಾಖೆಯ ಸಮಸ್ಯೆಗಳು ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿವೆ. ಸ್ವಚ್ಛತೆಯಲ್ಲಿ ಮಂಗಳೂರು 152ನೇ ಸ್ಥಾನಕ್ಕೆ ಕುಸಿದಿದೆ. ಇದು ಬೇಸರದ ಸಂಗತಿ ಎಂದ ಅವರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ವ್ಯವಸ್ಥೆ, ಪರಿಷತ್, ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು ಅವರ ವಾರ್ಡಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ನಿವಾರಿಸಬೇಕಾದ ಅಗತ್ಯವಿದೆ. ಹಾಗಾಗಿ ಶೀಘ್ರದಲ್ಲಿ ಶಾಸಕರು ಸ್ಪಂದಿಸಿ ಮಹಾನಗರ ಪಾಲಿಕೆಯನ್ನ ಅಸ್ತಿತ್ವಕ್ಕೆ ತರಲಿ ಅಂತ ಹೇಳಿದರು. ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳ ಪರಿಷತ್ತಿನ ಆಡಳಿತ ಇಲ್ಲದೆ ಬಹಳಷ್ಟು ಸಮಸ್ಯೆಗಳುಂಟು. ಈಗಾಗಲೇ 1 ವರ್ಷದ ಹೆಚ್ಚು ಕಡಿಮೆ 1 ವರ್ಷ ಆಯಿತು ಪರಿಷತ್ತಿನ ವ್ಯವಸ್ಥೆ ಇಲ್ಲದೆ. 2 ತಿಂಗಳು ಈಗ ಚುನಾವಣೆ ನಡೆದಾಯಿತು. ನವೆಂಬರ್ 14ರಂದು ರಿಸಲ್ಟ್ ಬಂದು ಈಗ ಜನವರಿ 14ಕ್ಕೆ 2 ತಿಂಗಳಾಯಿತು. ಜನವರಿ, ಡಿಸೆಂಬರ್, ನವೆಂಬರ್ ತಿಂಗಳಲ್ಲಿ ಮಹಾನಗರ ಪಾಲಿಕೆಯ ಏನು ಕಾಮಗಾರಿಗಳು, ಮಹಾನಗರ ಪಾಲಿಕೆಯ ಸಮಸ್ಯೆಗಳು, ಎಲ್ಲ ಇಲಾಖೆಗಳಲ್ಲೂ ಸಮಸ್ಯೆ ಇದೆ. ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಇರ್ಬೋದು, ಇಂಜಿನಿಯರಿಂಗ್ ಶಾಖೆ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ತಾವು ಮೊನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ. ನಾವು 152ನೇ ಸ್ಥಾನಕ್ಕೆ ಈಗ ತಲುಪಿದ್ದೇವೆ. 6-7ನೇ ಸ್ಥಾನಕ್ಕೆ ಇದ್ದಲ್ಲಿಗೆ 152ನೇ ಸ್ಥಾನಕ್ಕೆ ನಾವು ತಲುಪಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಎಸಿ ವಿನಯರಾಜ್, ನವೀನ್, ಜೆಸಿಂತಾ, ಲ್ಯಾನ್ಸಿಲಾಟ್ ಪಿಂಟೋ, ಪ್ರವೀಣ್ ಚಂದ್ರ ಆಳ್ವಾ ಉಪಸ್ಥಿತರಿದ್ದರು.